ಬಾಳಿನ ದೀಪಕ್ಕೆ ಬ್ರಹ್ಮನ ಆಜ್ಞೆಯು ದೊರಕಲು ಪುಣ್ಯವ ಮಾಡಿರಬೇಕು. BMS ಸಿನಿ ಕ್ರಿಯೇಷನ್ಸ್ ಶ್ರೀ ಸಿದ್ದು ಸಾಹುಕಾರ ಕಬಾಡಗಿ ಮಾಧಬಾವಿ ಅರ್ಪಿಸುವ ಸಿನಿಮಾ ಅತ್ಯುತ್ತಮ ಏಪ್ರಿಲ್ 29ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಚಿತ್ರದ ಹೆಸರೇ ಹೇಳುವಂತೆ ಇದೊಂದು ಅತ್ಯುತ್ತಮ ಚಿತ್ರವಾಗಿದೆ ಎಂದು ಈಗಾಗಲೇ ಸಿನಿ ಪ್ರಿಯರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಇದೀಗ ಈ ಚಿತ್ರದ ಬಾಳಿನ ದೀಪಕ್ಕೆ ಬ್ರಹ್ಮನ ಆಜ್ಞೆಯು ಎಂಬ ಹಾಡು ಸದ್ಯ ಸದ್ದು ಮಾಡಿದ್ದು, ಈ ಹಾಡು ಕನ್ನಡಿಗರನ್ನು ತಲೆದೂಗಿಸುವಂತೆ ಮಾಡಿದೆ. ಈ ಹಾಡಿಗೆ ಖ್ಯಾತ ಹಾಡುಗಾರರಾದ ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿದ್ದಾರೆ. ಹಾಡಿನ ವಿಡಿಯೋ ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶಿವಕುಮಾರ್ ಜೀವರಗಿ ಸಾಹಿತ್ಯ ನೀಡಿದ್ದಾರೆ. ಶಿವಕುಮಾರ್ ಜೀವರಗಿ ಚಿತ್ರಕ್ಕೆ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯವನ್ನು ನೀಡುವುದರ ಜೊತೆಗೆ ಪ್ರಮುಖ ಪಾತ್ರದಲ್ಲಿ ಕೂಡ ಮಿಂಚಿದ್ದಾರೆ. ಚಿತ್ರತಂಡದ ಹಾರ್ಡ್ ವರ್ಕ್ ಹಾಡಿನಲ್ಲಿ ಕಂಡುಬಂದಿದೆ. ಬಾಳಿನ ದೀಪಕ್ಕೆ ಬ್ರಹ್ಮನ ಆಜ್ಞೆಯು ದೊರಕಲು ಪುಣ್ಯವ ಮಾಡಿರಬೇಕು. ಬಾಳಿನ ದೀಪಕ್ಕೆ ಬ್ರಹ್ಮನ ಆಜ್ಞೆಯು ದೊರಕಲು ಪುಣ್ಯವ ಮಾಡಿರಬೇಕು. ಬ್ರಹ್ಮನ ವಿಧಿ ಬರಹ ಬಲ್ಲವರು ಯಾರು? ವಿಧಿಯನ್ನು ಅರಿತವನೇ ಎಂದಿಗೂ ಜಗದೊಡೆಯ. ಅದರರಿತ ಮಾನವ ಅತ್ಯುತ್ತಮ, ಅದರರಿತ ಮಾನವ ಅತ್ಯುತ್ತಮ. ಗಾಳಿಯ ಗೋಪುರ ಕಲ್ಪನೆಗೆ ಚಂದ, ಮರಳಿನ ಮಹಲು ಕನಸಿಗೆ ಅಂದ. ಬಿಸಿಲು ಗುದುರೆಯಾನ ಮಾಡಲು ತಿಳಿಯುವುದು ಕನಸಿನ ಮರ್ಮ. ಜೀವನದ ಕೊನೆಯಿಲ್ಲ, ಮೊದಲಿಲ್ಲ. ಬಾಳಿನ ಈ ರಥಕ್ಕೆ ಅರ್ಥವಿಲ್ಲ. ಬಾಳಿನ ದೀಪಕ್ಕೆ ಬ್ರಹ್ಮನ ಆಜ್ಞೆಯು ದೊರಕಲು ಪುಣ್ಯವ ಮಾಡಿರಬೇಕು. ಮಣ್ಣಿನ ಮಡಕೆಗೆ ಹೊನ್ನಿನ ಕಳಶವು, ಬಾಳಿನ ಬಂಡಿಗೆ ಇದು ವ್ಯಂಗ್ಯವಲ್ಲ.
ಅರಿಯದೆ ಹೋದರೆ ಮನುಜ ಸಿಲುಕುವನು ಚಕ್ರವ್ಯೂಹದಲ್ಲಿ. ಬಾಳಿನ ದೀಪಕ್ಕೆ ಬ್ರಹ್ಮನಾಜ್ಞೆಯು ದೊರಕಲು ಪುಣ್ಯವ ಮಾಡಿರಬೇಕು. ಬ್ರಹ್ಮನ ವಿಧಿ ಬರಹ ಬಲ್ಲವ